ಮಾತಾಡಲಿ ಅವ್ರು ಎದುರು ಮಾತಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್. ಅಡಿ ಗಂಟೆ ಮಸ್ತ್ ಬ್ರಹ್ಮ ಶೆಟ್ಟರ್ ಕರಿತಾನೆ ಇದ್ದಾರೆ ಅಡಿ ಗಂಟೆ ಟೈಮ್ ಗಂಟೆ ಎಂಟಾದ ಬಂದಲ್ಲ ನಡಿ ಇನ್ನೇನು ಎಂಟು ದಾಟದ ಬಂದು ನಮ್ಮ ಟೋಪಿ ಬಂದ ರಾಶಿ. ಸೊ ಯಾವ್ದ ಆಯ್ತಾಯ್ತು ಈಗ ಗೇಮಿಲ್ಲ ಮಸ್ತಾನ ಊರ್ ಗೇಮಿಲ್ಲ ಮಾರ ಬಹಳ ಖುಷಿ ಆಯ್ತು. ಶಾಂತಿ ಪತ್ತಿಗೆ ನಮ್ಮ ಸಂಘದ ಮೇಲೆ ಆಟದ ಬೇಷ ಆಗಿದ್ದಕ್ಕೆ ಅದ್ರ ಕಾಮ್ ನಮ್ಮ 50 ಆದ್ಮೇಲೆ ಇವತ್ತೇ ಬಂದದ ಒಂದು ಕಾರ್ಯಕ್ರಮಕ್ಕೆ. ವಿಶೇಷ ನನಗೆ ಈ ಭಾಸ್ಕರ್ ಬಂಗೇರು ಸುಮಾರು ಒಂದು 5-6 ವರ್ಷದಿಂದ ನನಗೊಂದು ಟಾರ್ಚರ್ ಕೊಡ್ತಿದ್ರು ಒಂದು ಪ್ರೋಗ್ರಾಮಿಗೆ ಬನ್ನಿ ಮಾರ ಹೇಳಿಕೊಂಡ್ರೆ ಎಂಥವ್ರು ಶೂಟಿಂಗ್ ಎಂಥವ್ರು ಕ್ಯಾನ್ಸರ್ ಪಿಕ್ಚರ್ ರಿಲೀಸ್ ಎಂಥವ್ರು ಬಿಸಿ ಇರ್ತಿದ್ದೆ ಗೊತ್ತಾಗ್ತದೆ. ಈ ಸಲ ಫೋನ್ ಮಾಡಲು ಯಾಕಂದ್ರೆ ನಂಬರ್ ಚೇಂಜ್ ಮಾಡಿದೆ ಟಾರ್ಚರ್ ಮಾಡೋಕೆ ಎಲ್ಲರಿಗೆ ಅದಕ್ಕೆ ಪ್ರೊಮೋಷನ್ ಬೆನ್ನತ್ಕೊಂಡು ಪ್ರೊಮೋಷನ್ಗೆ ಏನ್ರ ನನಗೆ ಬಾಯಿ ಬಂದ್ರೆ ನೀವು ಹೇಳಿದ್ದು ಬೈತಿದ್ರಿ ಎಲ್ಲ ನಮ್ಮ ಊರ್ ಮಧ್ಯೆ ಪಿಕ್ಚರ್ ಕಂಡಿಲ್ಲ ಮಾರ ನಾವೆಲ್ಲ ಪಿಕ್ಚರ್ಗೆ ಬಂದ್ಕೊಂಡು ಓದಾಡ್ತಿದ್ದೆ ನೀವು ಹೀಗೆ ಅಂತಿದ್ರಿ ಈಗ ಹೆಂಗೆ ಅಂದ್ರು. ಯಾಕಂದ್ರೆ ಈ ಸಲ ಗರುಡಗಮನ ಶುಭವಾಹನ ಇಲ್ಲಿ ಕಾಂತಾರ ಇಲ್ಲಿ ಕುಂದಾಪುರದಲ್ಲಿ ಅದು ಓಡದಲ್ಲಿ ಹೇಳಿದ್ರೆ ಸಾಧಾರಣ ಬೆಂಗಳೂರು ಪಿಕ್ಚರ್ ಹೊಡೆದಾಗಿತ್ತು ಆ ಪಾರ್ಟಿ. ಇವತ್ತಿನ ಕಾಲದಾಗ ಎಲ್ಲರೂ ನಾವೆಲ್ಲ ಅಣ್ಣವ್ರ ಪಿಕ್ಚರ್ಗೆ ರಾಜ್ಕುಮಾರ್ ಪಿಕ್ಚರ್ಗೆಲ್ಲ ಬಸ್ ಬರ್ತಾರ ಟ್ರ್ಯಾಕ್ಟರ್ ಬರ್ತಾರ ಎತ್ತಿನ ಗಾಡಿ ಮಾಡ್ಕೊಂಡು ಬರ್ತಾರ ಅಲ್ಲೆಲ್ಲ ಕತೆ ಕೇಳಿದ್ವಿ. ಕಾಂತಾರದಾಗೆ ಊರ್ ಬದಿಗೆಲ್ಲ ಬಸ್ ಮಾಡ್ಕೊಂಡು ದೀಕ್ಷಿಣ ಮಾಸಿಗೆ ವಿನಾಯಕರಾಗಿ ಸಿಗಲ್ಲ ಒಂದು ಪಿಕ್ಚರ್ ಕಂಡ್ರೆ ಹೇಳಿ ಆಯ್ತು ಮನೆ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಮಾಡಿ ಊರ್ ಬದಿ ಮಕ್ಕಳೇನೋ ಪಿಕ್ಚರ್ ಮಾಡ್ರ ಕೂಡಲೇ ಅದನ್ನ ಈ ತರದಾಗಿ ಒಂದು ಮಂಡಿ ಮೇಲೆ ಬಿಚ್ಕೊಂಡು ನೀವು ಮೆರೆಸ್ತೀರಿ ಅಂದ್ರೆ ಹೇಳ್ರೆ ಮಾತ್ರ ನಾವು ಇಂಥ ಪ್ರೋಗ್ರಾಮ್ ಬರ್ದೇನೆ ಅರ್ಥ. ಸುಮಾರು ಟೈಮ್ ಅವ್ರು ಬೆಂಗಳೂರು ಬದಿ ಶಿಫ್ಟಾರ ಈಗ ಟೋಪಿ ಪಿಕ್ಚರ್ ರಿಲೀಸ್ ಆಗ್ತಿತ್ತು ನಾಳೆ. ಹಾಗಾಗಿ ಅವ್ರ ಕೆಲಸ ಈ ಬದಿ ಬಂದು ನಾನು ಸೀದಾ ಮಂಗಳೂರು ಶಿಫ್ಟಾರ ಸಿಕ್ಕಂಡು ಒಂದು ಡೇಟ್ ಬೇಕಲ್ಲ ಅಂದ್ರೆ ಜೀವ ಬೇಕಾದ್ರೆ ಕೊಡ್ತೇವೆ ಡೇಟ್ ಅನ್ನು ಕೊಡುದಿಲ್ಲ ಮಾತ್ರ ಕೆಲಸ ಹಂಗೆ ನಡೀತಿತ್ತು ಅಂದ್ರೆ. ಕಡೆಗೆ ಕುಂದಾಪುರ ಕನ್ನಡ ಹಬ್ಬ ರಾಘವೇಂದ್ರ ಕಾಂಚನವರು ಹೇಳ್ತಾ ಒಂದು ಬಹಳ ಅದ್ಭುತ ಮಾತು ಹೇಳಿ ಕನ್ನಡ ತಾಯಿಯ ಮಗಳು ಅಂದೇಳಿ ಬಹಳ ವಿಶೇಷ. ಯಾಕಂದ್ರೆ ಈ ಒಂದು ಹಬ್ಬನೇ ಒಂದು ವಿಶೇಷ. ಯಾಕಂದ್ರೆ ಇದು ನಾವು ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಯಾವಾಗ ಕುಂದಾಪುರಕ್ಕೂ ಬೆಂಗಳೂರಿಗೂ ಅಷ್ಟೇ ಒಂದು ಅದ್ಭುತವಾದಂತ ನಂಟು. ನಮಗೆ ಜೀವ ಕೊಟ್ಟದ್ದು ಕುಂದಾಪುರ, ಜೀವನ ಕೊಟ್ಟದ್ದು ಬೆಂಗಳೂರು. ಹಾಗಾಗಿ ಬೆಂಗಳೂರಿಗೂ ನಾವು ವಿಶೇಷವಾಗಿ ಕೃತಜ್ಞತೆಯಿಂದ ಇರಬೇಕು. ಯಾಕಂದ್ರೆ ಎಷ್ಟೋ ಜನ ನಾವು ಕುಂದಾಪುರದಲ್ಲ ಓದ್ತಾ ಇದ್ದಿಲ್ಲ, ಬೆಂಗಳೂರಿಗೆ ನಾವು ಬದುಕು ಕಟ್ಕೊಂಡು ಬಂದಾರ. ಆದ್ರೆ ಎಲ್ಲೂ ನಾವು ಭಾಷೆ ಬಿಡ್ಲಿಲ್ಲ. ನಮ್ಮ ಭಾಷೆ ಅಂತ ಭಾಷೆ ಅಷ್ಟು ಗಟ್ಟಿ ಆಗ್ತದೆ ಭಾಷೆ. ಹಾಗಾಗಿ ಎಲ್ಲಿ ಹೊರ ರವಿ ಹೇಳ್ತಿದ್ದಾರೆ ನೀವೆಲ್ಲ ಹೊರ ಕುಂದಾಪುರ ಕನ್ನಡ ಮಾತಾಡ್ತಾರೆ. ನಮ್ಮ ಹತ್ರ ಖುಷಿ ಕುಂದಾಪುರ ಕನ್ನಡ ಮಾತಾಡಿದ್ರು ಕೂಡ ನಮ್ಮ ಕೊಚ್ಚಿಗೆ ಇಟ್ಕೊಂಡು ಈ ತರ ಹುಡುಗಿಗೆ ಹೇಗಿತ್ತು ಬೇರೆ ನಾವಂತೂ ಈ ತರ ಇಟ್ಕೊಂಡು ಬಾರ. ಹಾಗಾಗಿ ಅಷ್ಟು ಖುಷಿ ಒಂದು ವಾತಾವರಣ ಇಲ್ಲಿ. ಬಪ್ಪಗೆ ಒಂದು ಇದೆ. ಆದ್ರೆ ಬಪ್ಪತ್ತಿಗೆ ಹೇಳಿದ್ರೆ ಮುಖ್ಯಮಂತ್ರಿಗಳು ಬರ್ತಾರೆ ಹೇಳಿ ಹೇಳ್ರು ಬ್ರಹ್ಮಶೆಟ್ಟರಿಗೆ ಔಷಧ ಕೇಳಿದೆ ನಾನು ಕೊಡ್ತಾರ ಅವ್ರಿಗೆ ಒಂದು ಸುಮಾರಷ್ಟು ಬೇಡಿಕೆಗಳು ಇದ್ದಿದ್ದು ಬರಲಿಲ್ಲ. ನಾವು ಕೇಳಿದಾಗೆ ನಂದು ಕೆಲವೊಂದಷ್ಟು ರಿಕ್ವೆಸ್ಟ್. ನಂದೇ ಶಾಲೆ ನಮ್ಮ ಕೆರಾಡಿಗಿರುವಂತ ಸರ್ಕಾರಿ ಶಾಲೆಗೆ 8ನೇ ಕ್ಲಾಸ್ವರೆಗೆ ಕ್ಲಾಸ್ ಇತ್ತು. ಮೊನ್ನೆ ನನ್ನ ಅಣ್ಣನೇ ಒಬ್ಬ ಕಸಿನ್ ಬ್ರದರ್ ಅವ ಹೆಡ್ ಮಾಸ್ಟರ್ ಅವರಿಗೆ ಫೋನ್ ಮಾಡಿ ಮಗ ಟೀಚರ್ ಇಲ್ಲ, ಒಂದು ಟೀಚರಿಗೆ ಒಂದು ಹಳೆ ವಿದ್ಯಾರ್ಥಿಗಳು ಸೇರಿ ನಾವು ಸಂಬಳ ಕೊಡ್ತಿದ್ರೆ ಇನ್ನೊಂದು ಟೀಚರ್ಗೆ ಏನೋ ಸಂಬಳ ಮೇಲೆ ಕೊಡೋಕ್ಕಾಗ್ತದೆ ಎರಡಿಲ್ಲ ಮರೆ ಮಾಡುವ ಕಡೆಗೆ ಈಗ ಮತ್ತೆ 2 ಟೀಚರ್ ಟ್ರಾನ್ಸ್ಫರ್ 5 ಜನ ಇದ್ದಿದೆ. ಈಗ ಮತ್ತೆ 3 ಜನ ಇದೆ. 8ನೇ ಕ್ಲಾಸ್ವರೆಗೆ ಇತ್ತು. ಯಾವ ಕ್ಲಾಸಿನೆಲ್ಲ ಮಕ್ಕಳನ್ನು ಒಟ್ಟಿಗೆ ಕೂರಿಸ್ಕೊಂಡು 2 ಕ್ಲಾಸ್ಗೆ ಡಿವೈಡ್ ಮಾಡಿ ಪಾಠ ಮಾಡ್ತೀವಿ ಅಂತ ಪರಿಸ್ಥಿತಿ. ಯಾಕಂದ್ರೆ ಇಲ್ಲಿ ಎಷ್ಟೋ ಜನ ನಾವು ಸರ್ಕಾರಿ ಶಾಲೆಗೆ ಓದ್ತಿರ್ತಾರೆ. ಆದ್ರೆ ಇವತ್ತು ಶಿಕ್ಷಕರ ಅಧ್ಯಾಪಕರ ಒಂದು ನೇಮಕಾತಿ ತಡ ಆಗ್ತಿರೋದಾಗ್ಲಿ, ಕನ್ನಡ ಶಾಲೆಗಳಿಗೆ ಪ್ರಾಧಾನ್ಯತೆ ಕೊಡ್ತಿರುವಂತಹ ವಿಷಯ ಆಗಲಿ, ಇದೆಲ್ಲ ನಾನು ಮುಖ್ಯಮಂತ್ರಿಗಳಿದ್ದೀನಿ ಅವ್ರ ಹತ್ರ ಒಂದು ಮನವಿ ಮಾಡುವಂತ ಹೇಳಿ ಯೋಚನೆ ಇದ್ದಿದೆ. ಸಿಕ್ಕಿಲ್ಲ ನನ್ನ ಪ್ರಕಾರ ಮಾಧ್ಯಮದ ಮುಖಾಂತರ ಅವ್ರು ಮುಂದಿನ ದಿವಸ ಅವ್ರು ಸಿಗ್ತಾಳಿಗೆ ಅದನ್ನ ಕೇಳುವಂಥದ್ದು ಮಾಡುವ. ಯಾವ್ಯಾವ ಸಂಜೆ ಹೀಗೆ ನಾಳೆ ಕೆಲಸ ಯಾವುದೇ ಭಾಷೆಗೆ
ಯಾವುದೇ ಭಾಷೆಗೆ ಎಂತದೇ ಯಾವುದೇ ಪ್ರಪಂಚದ ಮೂಲೆಯ ಎಂದರೆ ಬಂದ್ಕೊಂಡು ಎಂತದ್ದು ಕೇಳಿ ಹೆಂಗೈತಿ ವರ್ಷ ಹೇಳ್ತು ಯಾವುದೇ ಭಾಷೆಯಲ್ಲಿ ಮಾತಾಡು ನಮ್ಮ ಯೋಚನೆ ಪೂರ ನಮ್ಮ ಕುಂದಾಪುರ ಬಗ್ಗೆ ಹಾಗೆ ರಾಜಶೇಖರ ಅಂತಾರೆ ಕುಂದಾಪುರ ಯಾಕಂದ್ರೆ ಹಾಲಡಿ ಬದಿಗೆ ಸುಮಾರು ಓಡಾಡಿ ಕೆಲಸ ಎಲ್ಲ ಮಾಡಿದ್ವಿ ಚಂದ ಮಾಡಿಯವರು ಕುಂದಾಪುರ ಮಾತಾಡ್ತಾರೆ ಯಾವ್ದ ಕುಂದಾಪುರ ಕಾರ್ಯಕ್ರಮ ಅಂದ್ರೆ ನಡೀತಿರ್ತಾರೆ ಬೆಂಗಳೂರು ಮಾಡಿ ನಾವು ಉದ್ಘಾಟನೆ ಮಾಡಿದ್ರೆ ಒಂದು ಸಣ್ಣ 7 ಗೆದ್ದಿ ತಗೊಂಡಿರ್ತೀವಿ ಬೆಂಗಳೂರಿಗೆ 3 ಬದಿಗೆಲ್ಲ ನದಿಗಳು ನಿಲ್ಸಿರಿ ಈಗ ಬೇಕಾದ ಅಕ್ಕಿಗೆ ಬೇರೆ ದೇಶ ಬೇರೆ ರಾಜ್ಯದಿಂದ ಅಂತ ಹೇಳ್ತಾರೆ ನಮ್ಮಲ್ಲಿ ಗೆದ್ದಿ ಎಲ್ಲ ಹಡಗಳಿಸಿದೆ ಹಾಗಾಗಿ ಬೆಳಿಗ್ಗೆ ಸಣ್ಣ 7 ಗೆದ್ದಿ ಮಾಡಿ ಅದರಿಗೆ ಒಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ದು ನಾವು ಹಾಗಾಗಿ ಕುಂದಾಪುರದವರಿಗೆ ಸಾಧ್ಯ ಬೆಂಗಳೂರಿಗೂ ಒಂದು ಗೆದ್ದಿ ಮಾಡಿ ಅದನ್ನು ನಟ್ಟಿ ಹುಡುಕತ್ತ ನನಗೆ ಯಾವ್ದು ರಾಜಶೇಖರಿಗೆ ಹೆಣ್ಣಿನ ಕುಂದಾಪುರ ಹುಡುಕೋಣ ಹೇಳ್ತೇನೆ ಇಂಥವ್ರನ್ನೆಲ್ಲ ಹುಡುಗಿ ಒಟ್ಟೆ ಹೇಳಿದ್ರೆ ನಾನು ಹೆಂಗೆ ರುಟಿ ಮಾಡ್ತಾರೆ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ನಿಮ್ಮೆಲ್ಲರೂ ಪ್ರೀತಿಗೆ ಆಶೀರ್ವಾದ ಹೀಗೆ ಇರಲಿ ಆಗ್ಲಿಂದ ಕಾರ್ಯಕ್ರಮ ಕಾಣ್ತಾ ಇದ್ದೆ ಒಂದು ಬ್ರಹ್ಮಲಿಂಗನ ಒಂದು ವಿಶೇಷವಾದಂತಹ ಒಂದು ನೃತ್ಯ ರೂಪಕ ನಮಗೆ ಬ್ರಹ್ಮಲಿಂಗೇಶ್ವರ ಅಷ್ಟು ಅದೊಂಥರ ಬರೀ ಭಕ್ತಿಯವಲ್ಲ ಒಂಥರ ಪ್ರೀತಿ ಒಂಥರ ಫ್ಯಾನ್ ತರ ನಾವು ಅಂದ್ರೆ ಎಂತದೇ ಇದ್ರು ಫಸ್ಟ್ ಅಲ್ಲಿ ಉಪಯೋಗ ಪ್ರಸಾದ ಒಂದು ವರ್ಷ ಸಿಕ್ಕರೆ ಅದೊಂದು ಬಹಳ ತೃಪ್ತಿ ಮನಸ್ಸಿಗೆ ಅಷ್ಟೇ ಒಂದು ಧೈರ್ಯದಿಂದ ನಾವೆಲ್ಲ ಬೆಂಗಳೂರಿಗೆ ಹೋಗೋದಿಲ್ಲ ಸಮೇತ ಅಲ್ಲೊಂದು ನಮಸ್ಕಾರ ಮಾಡ್ಕೊಂಡು ಒಂದು ಆಶೀರ್ವಾದ ತಗೊಂಡೆ ಬಂದರು ಇಲ್ಲಿಗೆ ಆದ್ರೆ ವಾಪಸ್ ನಾನು ಕಾಂತಾರ ಶೂಟಿಂಗ್ ಹೋದರಿಗೆ ನಮ್ಗೆ ಕಾಂತಾರದಾಗ ಇದ್ದಷ್ಟೇ ಬಹಳ ಮೇರಾಕಿದ್ರು ಬಹಳ ಮಿಸ್ತ್ರಿಗಳು ನಮ್ಮ ಸೆಟ್ ನಡೀತಿದ್ವಿ ನಮ್ಮ ಲಾಸ್ಟಿಗೆ ಇದು ಹೊರ ಸಾಂಗ್ ಶೂಟ್ ಮಾಡೋದಿಗೆ ರಾಜಶೇಖರ್ ಬಂದ ನನಗೆ ಅದನ್ನ ಕಂಪ್ಲೀಟ್ ಶೂಟಿಂಗ್ ಮಾಡೋಕ್ಕೆಲ್ಲ ಸಹಾಯ ಮಾಡೋದ್ರಲ್ಲಿ ಅವ್ರು ಕೆರಾಡಿಗೆ ಬಂದ ಅಲ್ಲಿ ಶೂಟಿಂಗಕ್ಕೂ ಅವ್ರು ಇದ್ದಿರು ಅವರು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದಂಥ ಒಂದಷ್ಟು ವಿಚಾರಗಳೇ ಆದರೆ ಬೆಂಗಳೂರು ಬದಿಯಿಂದ ಟೆಕ್ನಿಷಿಯನ್ಸ್ಗಳೆಲ್ಲ ಬಂದಿರೋರು ಕೆಲವರಿಗೆ ದೇವರು ನಂಬಿದ್ದರೂ ಇದ್ದಿರು ಆದ್ರೆ ಒಂದು ವಾರ 10 ದಿವಸ ಶೂಟಿಂಗ್ ಆಗ್ತಿದ್ರು ಅವ್ರು ಒಳ್ಳೆ ಹಬ್ಬೂರ ಮಾನಗಟ್ಟೆ ಬದಿ ಆಪ್ಷನ್ ಮಾಡ್ತಾರೆ ಅಲ್ಲಿ ಕಾನ್ಪೆಟ್ ಮಾಡ್ಕೊಂಡು ಇಲ್ಲಿ ಕೈಪೆಟ್ ಮಾಡ್ಕೊಂಡು ಇಲ್ಲಿ ಸಣ್ಣ ಮೇಲೆ ಬಿಟ್ಟು ಅದು ಇದಂತ ಹೇಳಿ ಎಂತ ಸಮಸ್ಯೆ ಇದ್ದಿತ್ತು ಅವ್ರಿಗೆ ಅಲ್ಲಿ ಯಾರು ಹೇಳ್ಕೊಂಡು ಬಪ್ಪತ್ತಿ ದಾರಿ ಮೇಲೆ ಕುಂದಾಪುರ ಭತ್ತ ಮಾನಗಟ್ಟೆ ದೇವಸ್ಥಾನ ಇದ್ರಲ್ಲ ಒಂದು ಹೋಗಿ ಒಂದು ಪ್ರಸಾದ ತಗೊಂಡು ಅಂದರು ಸುಮಾರು ಬದಿ ಕಟ್ಬಿಡ್ತಾರೆ ನಮ್ಮ ಸೆರಮಟೆ ಕೊಡ್ತಾರೆ ಬೇರೆ ತಗೊಂಬಂದ ಮಾರನೇ ದಿನ ಸಮಯ ಸೊ ಕಡೆಗೆ ಬಪ್ಪತ್ತಿಗೆ ನಾವೊಂದು 150-200 ಜನ ನಾವು 3 ಬದಿ ಒಂದಷ್ಟು ಜನ ಬೆಂಗಳೂರಿನ ಮೇಜರ್ ಟೆಕ್ನಿಷಿಯನ್ ಇದ್ದೀವಿ ಕಡೆಗೆ ಬಪ್ಪತ್ತಿಗೆ ಎಷ್ಟು ಜನರು ರಂಗ್ ಪೂಜೆ ಇದ್ದಿತ್ತು ನಾವು ಟೀಮ್ ಆಗಿದ್ದವರು ಅಂದ್ರೆ ಬ್ರಹ್ಮಲಿಂಗೇಶ್ವರ ಶಕ್ತಿ ಅಂತದ್ದು ಅಂದ್ರೆ ಅವನನ್ನ ಗಟ್ಟಿ ನಂಬಿಕೊಂಡೆ ನಾವು ಇಲ್ಲಿ ಬಂದ ಬೇಕರಿ ಹೋಟ್ಲು ಎಂತ ಉದ್ಯೋಗಕ್ಕೆ ಒಬ್ಬ ನಾವು ಹಾಗೆ ಅದನ್ನ ತುಂಬಾ ಅದ್ಭುತವಾಗಿ ನೃತ್ಯೋಪಾಯ ಮಾಡಿದೆ ಮಕ್ಕಳಿಗೆ ಎಲ್ಲರಿಗೂ ಹೋದ ಬೆಸ್ಟ್ ಯಾವ್ದ ಸರವಾಯ್ತು ಆತರ 2 ನೀವು ಕಂಡದ್ ಮಾಡ್ರೆ ಅಂದ್ರೆ 9 ಈಗ ನಮ್ಮ ಗುರುಗಳಾಗಲು ಬಂದು ಹೊರಲ್ಲ ದ್ರೋಣಾಚಾರ್ಯರು ಉಪಿ ಸರ್ ನಮ್ಗೆಲ್ಲ ಗುರುಗಳು ಕಾಶಿ ಸರ್ ಅಂದಲ್ಲಿ ನಮ್ಗೆ ಆಕ್ಚುಲಿ ಉಪಿ ಸರ್ ನಾವು ಮನೆಗೆ ಅಣ್ಣವ್ರದ್ದು ಮಿಮಿಕ್ರಿ ಮಾಡೋದು ನಮ್ಮ ಅಮ್ಮನ ಕೇಳ ಸಮ ಬೈದ್ರೆ ಹಾಗೇನು ಅದನ್ನ ಹೇಳ್ತಿದ್ದಾವ ಶುರುಗಳು ಇವರು ಪಾಂಡಿ ಕೂಲಿ ಇಷ್ಟು ಬಿಟ್ಕೊಂಡು ಆ ಪ್ಯಾಂಟ್ ಎಲ್ಲ ಹೀಗೆ ಎತ್ಕೊಂಡೆಲ್ಲ ಬರೀ ಓಡೋದೆಲ್ಲ ಈಗ ಫುಟ್ಬಾಲ್ ಹೀಗೆಲ್ಲ ಮಾಡೋದೆಲ್ಲ ಮಾಡ್ತಿದ್ರು ಗಂಡು ನಮ್ದು ಇವರು ಕುಂದಾಪುರದವರು ಇವರೇ ಹೀಗೆಲ್ಲ ಮಾಡಿದ್ರೆ ನಮ್ದು ಎಂತ ಮಾಡ್ಬೇಕಾಗ್ತದೆ ಒಳಗೆ ಯಾರಿಗೆಲ್ಲ ಹೇಳೋದು ನಾಚಿಕೆ ಹೇಗೆ ತಿಳ್ಕೊಂತೀನಿ ಒಂದು ನಂಬಿಕೆ ಉಳಿದ ನಮಗೆ ಉಪ್ಪಿ ಸರ್ ಅಂತ ಅದ್ಭುತ ಕಲಾವಿದರು ಬೆಳಿಗ್ಗೆ ಸಿನಿಮಾ ರಂಗಕ್ಕೆ ಉಪ್ಪಿ ಭಾಷೆಗೆ ಜೈ ಕನ್ನಡ ಚಿತ್ರರಂಗಕ್ಕೆ ಕುಂದಾಪುರ ಕಾಂಟ್ರಿಬ್ಯೂಷನ್ ರಾಜ್ಕುಮಾರ್ ಅಂತ ಒಂದು ಸಿನಿಮಾನ ಮಾಡುವಂತ ಸಂತೋಷ್ ಆನಂದರಾಮ್ ಅವರು ಕೂಡ ಕುಂದಾಪುರದವರೇ ಯೋಗರಾಜ್ ಭಟ್ರು ಕೂಡ ಕುಂದಾಪುರದವರೇ ಕಾಶಿನಾಥ್ ಕೋಕಿಲ ಅಪಮಾನ್ ಅಂತ ತಮಿಳ್ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸೂಪರ್ ಸ್ಟಾರ್ ಅವರು ಕೂಡ ಹಾಗೆ ಹಲವಾರು ಜನ ಅದ್ಭುತ ಕಲಾವಿದರುಗಳು ಇನ್ನೂ ಎಷ್ಟೊಂದು ಹೊಸ ಹೊಸ ಕಲಾವಿದರುಗಳಿದ್ದಾರೆ
ಶೋರ್ ಇವತ್ತು ಮಾಡಿರುವಂತ ಎಷ್ಟೋ ಕಲಾವಿದರುಗಳು ಕೂಡ ಚಿತ್ರದಲ್ಲಿ ಬರ್ಬೋದೇನೋ. ಎಲ್ಲರೂ ಒಳ್ಳೆಯದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದೇ ರೀತಿ ನಾವು ಯಾವುದು ಹೀಗೆ ಮುಂದುವರಿತಾದ್ರೆ ನಿಮ್ಮ ಆಚರಣೆ ಆಡಂಬರ ಬಂದ್ ಮಾಡಿಸ್ಬಿಡ್ತೇನೆ. ಸಪೋರ್ಟ್ ಹೀಗೆ ಇರಲಿ. ಯಾವ್ದ ರಾಮ ಬರಲ್ಲ, ರಾಮ ಬೇರೆ ಬೇರೆ ಶೂಟಿಂಗ್ ಆಗಿತ್ತು. ರಾಮ ಬರಲ್ಲ, ರಾಮನ ಬದಲಿಗೆ ಇವತ್ತು ಉಪಾಧ್ಯಾಯರು ಕರ್ಕೊಂತ ಅವ್ರ ಹತ್ತಿರ ಆಗ ಹೇಳ್ತಿದ್ರಲ್ಲ ಪ್ರಮೋಷನ್ ಹೋಗ್ತಿದ್ರಲ್ಲ, ಅವ್ರು ಬಂದು ಹೇಳ್ತಿದ್ರ ವೇದಿಕೆಯಲ್ಲಿ ಆಗಸ್ಟ್ 25ನೇ ತಾರೀಕಿಗೆ ಟೋಬಿ ಬರ್ತಾ ಇದ್ದ. 100% ನಿಮ್ಮನ್ನ ಎಂಟರ್ಟೈನ್ ಮಾಡುವಂತ ಒಂದು ಅದ್ಭುತ ಚಿತ್ರ. ಇಡೀ ತಂಡ ಎಲ್ಲ ನಮ್ಮ ಟೀಮ್ ಎಲ್ಲ ಬೇಕು, ಎಲ್ಲ ಒಂದೇ ಟೀಮ್ ಇದೆ. ಸೊ ಎಲ್ಲರೂ ಯಾರು ಮಿಸ್ ಮಾಡದೆ ಥಿಯೇಟರ್ ಬಂದು ಸಿನಿಮಾ ಕಾಣಿ. ಜೊತೆಗೆ ಈಗ ಇನ್ನೊಂದು ಫಿಲ್ಮ್ ಇದೆ, ನಮ್ಮ ಶಿಕ್ಷಕರು ಒಂದಷ್ಟೇ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಬಹಳ ಟೈಮ್ ಆದ್ಮೇಲೆ ಇನ್ನೊಂದು ಕನ್ನಡ ಸಿನಿಮಾ ಸಿಗ್ತಾ ಇದ್ದಾರೆ. ಯಾವತ್ತೂ ಕುಂದಾಪುರದ ಕನ್ನಡ ಸಿನಿಮಾವನ್ನ ಟೈಮ್ ಇರಲಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಕಂಡದ್ದು ಭಾರತ ಸಿನಿಮಾಗೆ ಕುಂದಾಪುರದಲ್ಲ. ಮುಂದಿನ 3ನೇ ವಾರ, ಇನ್ನೂ 2 ವಾರ ಬಿಟ್ಟುಕೊಂಡ ಸಮೇತ ಹೌಸ್ಫುಲ್ ಕೋಚಿಂಗ್ ಆಯ್ತಿದೆ ಕಾಂತಾರಕ್ಕೆ. ಹಂಗೆ ನಿಮ್ಮೆಲ್ಲರ ಕನ್ನಡ ಚಿತ್ರರಂಗಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ನಿಮ್ಮ ಋಣ ತೀರಿಸಿಕೊಳ್ಳೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.